ನಾವಿಲ್ಲಿ ಸದ್ಯಕ್ಕೆ ಇವಾಗ ಮಾಲಲ್ಲಿ ಬಂದುಬಿಟ್ಟು ಶಾಪಿಂಗ್ ಮಾಡ್ತಾ ಇದ್ದೀವಿ. ಜಾಕೆಟ್ಗೆ ಒಂದು ಸ್ವಲ್ಪ ಸಲ್ವಾರ್ ಹಾಕಿರೋದ್ರಿಂದ ಕುರ್ತಾ ಹಾಕಿರೋದ್ರಿಂದ ಒಂದು ಬಿಂದಿನೂ ಇಟ್ಕೊಂಡಿದ್ದೀನಿ. ನನಗೆ ಯಾರೋ ಕಮೆಂಟ್ ಮಾಡಿದ್ರಿ ಬಿಂದಿ ಇಟ್ಕೊಳ್ಳಿ ನೀವು ಅಂತ. ಸೊ ಇವತ್ತು ಇಟ್ಕೊಂಡಿದ್ದೀನಿ. ಬೇಡ ಬೇಡ ಅಂತ ಹೇಳಿನೂ ಒಂದು ಜಾಕೆಟ್ ತಗೊಂಡೆ ಅಲ್ಲ ರೇಂಜ್, ಜಾಕೆಟ್ ತಗೊಂಡೆ ಅಲ್ಲ ಒಂದು ಬೇಡ ಬೇಡ ಅಂತ. ಚೆನ್ನಾಗಿದೆಯಾ? ಒಂದು ಸ್ವಲ್ಪ ಇದ್ರ ಟಿಪ್ಪಿಗೆ ಹಿಂಗೆ ನೀರು ಹಾಕೊಂಡ್ಬಿಟ್ಟು ಈ ಥರ ಇಷ್ಟೇ ಸ್ವಲ್ಪನೇ ಡಿಪ್ ಮಾಡಿದ್ದೀನಿ. ಅದ್ರ ಜೊತೆಗೆ ನಾನು ಅದನ್ನು ಬ್ಲೆಂಡ್ ಮಾಡ್ತೀನಿ. ಲಂಚ್ ಮಾಡೋಣ ಅಂತ. ಡಿನ್ನರ್ ಅಲ್ಲ, ಲಂಚ್. ಕರೆಕ್ಟ್ ಕರೆಕ್ಟ್. Hello everyone, good morning. ಸೊ ಇವತ್ತು ಬಂದ್ಬಿಟ್ಟು ಸ್ಯಾಟರ್ಡೇ, ಟೈಮ್ ಆಗಿದೆ ಮಧ್ಯಾಹ್ನ 1:15. ಸೊ ಜೊತೆಗೆ ಇವತ್ತು RCB CSK ಮ್ಯಾಚು, ಲಾಸ್ಟ್ ಬಾಲ್ ಎನಿವೇಸ್ ವಿನ್ ಆದರು. ಸೊ ವಿರಾಟ್ ಕೊಹ್ಲಿ ಲುಕ್ಸ್ ವೆರಿ ಹ್ಯಾಪಿ. ಸೊ ವಿ ಆರ್ ಹ್ಯಾಪಿ ಅಲ್ಲ ರೇ? ಯಾರು ವಿನ್ ಆದ್ರು ಇವತ್ತು? ಎಸ್, RCB ವಿನ್ ಆಯಿತು. ಸೊ ಒಂದು ಸ್ವಲ್ಪ ತುಂಬ ಹತ್ತಿರ ಬಂದು ಅಂತಲ್ಲ, ಒಂದು 37 ರನ್ಸ್ ಗ್ಯಾಪಲ್ಲಿ ವಿನ್ ಆದರು. ಸೊ ನಮಗೆ ತುಂಬ ಖುಷಿ ಆಯ್ತು ಇವತ್ತು. ಓಕೆ, ಅದಕ್ಕೆ ಇವತ್ತು ಐಸ್ ಕ್ರೀಮ್ ಬೇಕಾ? ಒಂದ್ಸರಿ ವಿನ್ ಆದಾಗ ಐಸ್ ಕ್ರೀಮ್ ಕೊಟ್ಟಿತ್ತು, ಅದಕ್ಕೋಸ್ಕರ ಅಂತ. ಸೊ ಇವತ್ತು ಬೇಕಂತೆ. ಇವತ್ತಿಲ್ಲ, ಇವತ್ತು ತುಂಬ ಮಳೆ ಬರ್ತಾ ಇದೆ. ಸೊ ಇವತ್ತು ಬೇಡ ಐಸ್ ಕ್ರೀಮ್. ಸೊ ಇವಾಗ ನಾವು ಡೈರೆಕ್ಟ್ ಆಗಿ ಕಿಚನ್ಗೆ ಬಂದ್ಬಿಟ್ಟಿದ್ದೀವಿ. ಲಂಚ್ ಮಾಡೋಣ ಅಂತ. ಡಿನ್ನರ್ ಅಲ್ಲ, ಲಂಚ್. ಕರೆಕ್ಟ್ ಕರೆಕ್ಟ್. ಡಿನ್ನರ್ ರಾತ್ರಿ ತಿನ್ನೋದು ಬೈ ಮಿಸ್ಟೇಕ್ ಆಗಿ ಬಂತು. ಸೊ ಇವಾಗ ಸದ್ಯಕ್ಕೆ ನಾವು ಫ್ರೈಡ್ ರೈಸ್ ಮಾಡೋಣ ಅಂತ ಕ್ವಿಕ್ ಆಗಿ. ಆ್ಯಂಡ್ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಸ್ವಲ್ಪ ಹೊರಗಡೆ ಹೋಗ್ಬೇಕು ಏನೋ ಶಾಪಿಂಗ್ ಮಾಡೋಕ್ಕೆ. ಸೊ ಹಂಗಾಗಿ ಒಂದ್ಸರಿ ಬೇಗ ಏನಾದರೂ ಒಂದು ಕ್ವಿಕ್ ಆಗಿ ಮಾಡೋಣ ಅಂತ ಅನಿಸ್ತು. ಸೊ ಇವತ್ತು ಫ್ರೈಡ್ ರೈಸ್ ಮಾಡ್ತಾ ಇದ್ದೀವಿ. ಏನ್ಸ್ಗೆ ಇಷ್ಟನಾ ಫ್ರೈಡ್ ರೈಸು? ನಿಮಗೆ ಅವ್ನಿಗೆ ಫ್ರೈಡ್ ರೈಸ್ ಅಂದರೆ ಏನಂತ ಗೊತ್ತಿಲ್ಲ ಇವಾಗ. ಫಸ್ಟ್ ಆಫ್ ಆಲ್ ಏನು ಆ ಥರದ್ದೆಲ್ಲ ಇಷ್ಟ ಇಲ್ಲ ಅವನಿಗೆ. ರೈಸ್ ಐಟಮ್ಸ್ ಎಲ್ಲ ಯಾವುದೂ ಇಷ್ಟ ಇಲ್ಲ. ಅವನಿಗೆ ಅನ್ನ ಸಾರು ಕೊಟ್ಟರೆ ಅಷ್ಟೇ ಇಷ್ಟ ಆಗೋದು. ಸೊ ಇವಾಗ ನಾವು ಫಸ್ಟ್ ಓಕೆ, ಟೊಮೆಟೊ ಸಾರು ಇಷ್ಟ ಇಲ್ಲ ಅವನಿಗೆ. ಸೊ ಇವಾಗ ಕ್ವಿಕ್ಕಾಗಿ ನಾವು ಫ್ರೈಡ್ ರೈಸ್ ಮಾಡ್ಕೊಳ್ಳೋಣ. ಆಮೇಲೆ ಅದಕ್ಕಿಂತ ಮುಂಚೆ ನಾವು ಒಂದು ತುಂಬ ಜನ ನೀವು ಕೇಳ್ತಾ ಇದ್ರಿ ಮೇಕಪ್ ನೀವು ಹೆಂಗೆ ಸಿಂಪಲ್ ಆಗಿ ಮಾಡ್ತೀರಾ ಅಂತ ಕೇಳ್ತಾ ಇದ್ರಿ ಹೆಂಗೆ ಮಾಡೋದು ಅಂತ ತೋರಿಸಿ ಅಂತ. ಸೊ ಒಂದು ಟ್ರೈ ಮಾಡಿದ್ದೀನಿ ಫಸ್ಟ್ ಟೈಮ್. ಸೊ ಅದನ್ನು ಫಸ್ಟ್ ನೀವು ನೋಡ್ಕೊಂಬನ್ನಿ. ಅಷ್ಟರಲ್ಲಿ ನಾವು ಲಂಚ್ ರೆಡಿ ಮಾಡ್ಕೊತೀವಿ. ಎಸ್, ಇವತ್ತು ನನ್ನನ್ನು ನೋಡ್ಬಿಟ್ಟು ನೀವು ಅಂದ್ಕೊಂತಾ ಇರ್ಬೋದು ಇವಳೇ ನಿನ್ಗೆ ರೆಡಿಯಾಗಿ ಕೂತಿದ್ದಾಳೆ ಅಂತ. ನೀವು ಇಲ್ಲ ಇವತ್ತು ದೀಪಾವಳಿ ಏನೂ ಇಲ್ಲ. ಬಟ್ ನೀವು ತುಂಬ ಜನ ನನ್ನ ಹತ್ರ ಕೇಳ್ತಾ ಇದ್ರಿ ನೀವು ಹೆಂಗೆ ಸಿಂಪಲ್ ಆಗಿ ಮೇಕಪ್ ಮಾಡ್ಕೊತೀರಾ, ಅದನ್ನು ಒಂದು ವಿಡಿಯೋ ಮಾಡಿ ಹಾಕಿ ಅಂತ. ಸೊ ನಾನು ಒಂದು ಸ್ವಲ್ಪ ಎಕ್ಸ್ಟ್ರಾ ಸ್ಪೆಷಲ್ ಆಗಿ ರೆಡಿ ಆಗಬೇಕು ಅಂದರೆ ಈ ಥರ ಯಾವ ಥರ ಮೇಕಪ್ ಮಾಡ್ಕೊತೀನಿ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಸೊ ಟು ಸ್ಟಾರ್ಟ್ ವಿತ್, ನಾನು ಇವಾಗ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ಏನೂ ಇಲ್ಲ ನನ್ನ ಫೇಸಲ್ಲಿ, ಯಾವ ಕ್ರೀಮ್ ಮಾಯ್ಶ್ಚರೈಸರ್ ಏನೂ ಇಲ್ಲ. ಫೇಸ್ ವಾಶ್ ಮಾಡ್ಕೊಂಬಂದಿರೋದು. ಅದಕ್ಕೆ ನಾನು ಫಸ್ಟ್ ಯೂಸ್ ಮಾಡೋದು ಸೆಟಾಫಿಲ್ ಮಾಯ್ಶ್ಚರೈಸರ್. ಯಾವ ಮಾಯ್ಶ್ಚರೈಸರ್ ಬೇಕಾದ್ರೂ ಯೂಸ್ ಮಾಡಬಹುದು. ಸೊ ಮಾಯ್ಶ್ಚರೈಸರ್ ಆದಮೇಲೆ ನೆಕ್ಸ್ಟ್ ನಾನು ಹಾಕ್ಕೊಳ್ಳೋದು ಪ್ರೈಮರ್. ಇದು ಬಂದುಬಿಟ್ಟು ರೆವ್ಲಾನ್ ಪ್ರೈಮ್ ಪ್ಲಸ್ ಅಂತ. ಬ್ರೈಟ್ನಿಂಗ್ ಮತ್ತು ಸ್ಕಿನ್ ಈವನ್ ಅಂದರೆ ಇದು ಮೇಕಪ್ಗೂ ಪ್ರೈಮರ್ ಆಗಿ ಯೂಸ್ ಮಾಡ್ಕೋಬೋದು, ಅಥವಾ ಏನಾದರೂ ಸ್ಕಿನ್ ಕೇರ್ ರುಟೀನ್ ಫಾಲೋ ಮಾಡಬೇಕಾದ್ರೆ ಆವಾಗಲೂ ಇದನ್ನು ಪ್ರೈಮರ್ ಆಗಿ ಯೂಸ್ ಮಾಡ್ಕೋಬೋದು. ವಿಟಮಿನ್ ಸಿ ರಿಚ್ ಆಗಿರೋದ್ರಿಂದ ಇದು ಒಂಥರ ಲೆಮನ್ ಫ್ಲೇವರಲ್ಲಿದೆ. ಸೊ ಚೆನ್ನಾಗಿದೆ ಆ್ಯಕ್ಚುಲಿ, ನನಗಿದು ತುಂಬಾ ಇಷ್ಟ. ಸೊ ಅದನ್ನು ಅಷ್ಟೇ ಒಂದು ಸ್ವಲ್ಪ ತೊಗೊಂಡ್ಬಿಟ್ಟು ಹೋಲ್ ಫೇಸ್ಗೆ ಪ್ರೈಮರ್ ಅಪ್ಲೈ ಮಾಡೋದು. ಪ್ರೈಮರ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನೀವು ನೆಕ್ಸ್ಟ್ ಹಾಕುವಂಥ ಮೇಕಪ್ ಏನಿದೆ ಅದು ಒಂದು ಸ್ವಲ್ಪ ಈವನ್ ಆಗಿ ಕೂರುತ್ತೆ ನಿಮ್ಮ ಮುಖದಲ್ಲಿ. ಸೊ ಪ್ರೈಮರ್ ಮೇಕಪ್ ರುಟೀನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರೈಮರ್ನ ನಂತರ ಬಂದುಬಿಟ್ಟು ಯೂಸ್ ಮಾಡ್ತಾ ಇರೋದು ನಾನಿಲ್ಲಿ ಕವರ್ ಗರ್ಲ್ ಫೌಂಡೇಶನ್ 24 hour ಫೌಂಡೇಶನ್. ಇದು ವಿತ್ ಸನ್ಸ್ಕ್ರೀನ್. ಇದು ಏನಂದರೆ ಫೌಂಡೇಶನ್ ಅಂದರೆ ತುಂಬ ಲೈಟಾಗಿದೆ, ಏನೋ ತುಂಬ ಮೆತ್ಕೊಂಡಿರೋ ಥರ ಫೀಲ್ ಆಗೋದಿಲ್ಲ, ತುಂಬ ಲೈಟಾಗಿ ಜೆಲ್ ಆಗುತ್ತೆ ಸ್ಕಿನ್ ಜೊತೆ. ಸೊ ಇದು ನನಗೆ ತುಂಬಾ ಇಷ್ಟ, ವಿತ್ SPF 20. ಸೊ ಇದನ್ನು ಬಂದುಬಿಟ್ಟು ಒಂದು ಸ್ವಲ್ಪನೇ ನಾನು ನನ್ನ ಪಾಮಲ್ಲಿ ತೊಗೊಂಡ್ಬಿಟ್ಟು ಡಾಟ್ಸ್ ಯೂಸ್ ಮಾಡ್ತೀನಿ. ನೀವು ನೋಡ್ಬೋದು ತುಂಬ ಲಿಕ್ವಿಡ್ ಇದೆ, ಒಂದು ಸ್ವಲ್ಪ ಜಾಸ್ತಿ ಥಿಕ್ ಇಲ್ಲ. ಸೊ ಐ ಯೂಸ್ ಲೈಕ್ ಒಂದು, ಆ್ಯಂಡ್ ಉಳಿದಿರೋದನ್ನು ಆಬ್ವಿಯಸ್ಲಿ ನೆಕ್ಗೆ
ಸೊ ನೆಕ್ಸ್ಟು ಇದನ್ನು ಬ್ಲೆಂಡ್ ಮಾಡೋಕ್ಕೆ ನಾನು ಬ್ಲೆಂಡರ್ ಯೂಸ್ ಮಾಡ್ತೀನಿ. ಇನ್ಫ್ಯಾಕ್ಟ್ ನಾನು ಹಾಗೆ ಬ್ಲೆಂಡ್ ಮಾಡೋ ಬದಲು ಅದನ್ನು ಸ್ವಲ್ಪ ನೀರು ತೊಗೊಂಬಿಟ್ಟು ಇದ್ರದ್ದು ಟಿಪ್ಪಲ್ಲಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಇದ್ರ ಟಿಪ್ಪಿಗೆ ಹಿಂಗೆ ನೀರು ಹಾಕ್ಕೊಂಬಿಟ್ಟು ಈ ಥರ ಇಷ್ಟು ಸ್ವಲ್ಪನೇ ಡಿಪ್ ಮಾಡಿದ್ದೀನಿ. ಅದ್ರ ಜೊತೆಗೆ ನಾನು ಅದನ್ನು ಬ್ಲೆಂಡ್ ಮಾಡ್ತೀನಿ. ಅದು ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ, ಆವಾಗ ತುಂಬ ಹೆವಿ ಅನ್ಸೋದಿಲ್ಲ. ಆ್ಯಂಡ್ ಯಾವಾಗಲೂ ನೀವು ಇದನ್ನು ಹಾಕಿಬಿಟ್ಟು ಬ್ಲೆಂಡ್ ಮಾಡಬೇಕಾದ್ರೆ ಲೈಟ್ ಹ್ಯಾಂಡ್ ಯೂಸ್ ಮಾಡಬೇಕು. ತುಂಬ ರಫ್ ಆಗಿಗೆ ತುಂಬ ಜೋರಾಗಿ ಅದನ್ನು ಸ್ಪ್ರೆಡ್ ಮಾಡಿಬಿಟ್ಟು ತೆಗಿಬಾರ್ದು. ನೀವು ಈ ಒಂದು ಟೆಕ್ನಿಕ್ ಯೂಸ್ ಮಾಡ್ಕೋಬೋದು. ಯಾವಾಗಲೂ ಬ್ಲೆಂಡ್ ಮಾಡಬೇಕಾದ್ರೆ ನಿಮ್ಮ ಬ್ಲೆಂಡರ್ಗೆ ಒಂದು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಅದ್ರ ಜೊತೆಗೆ ಬ್ಲೆಂಡ್ ಮಾಡಿದ್ರೆ ಸ್ಮೂತಾಗಿ ಬ್ಲೆಂಡ್ ಆಗುತ್ತೆ. ಇಲ್ಲಾಂದರೆ ಅದು ಒಂದು ಸ್ವಲ್ಪ ಬರೀ ಫೌಂಡೇಶನ್ನೇ ಹಾಗೆ ಬ್ಲೆಂಡ್ ಮಾಡ್ತಾ ಹೋದರೆ ಒಂದು ಸ್ವಲ್ಪ ಅಷ್ಟು ನೀಟಾಗಿ ಕೂರೋದಿಲ್ಲ. ಅದು ಸ್ವಲ್ಪ ವಾಟರ್ ಟಚ್ ಮಾಡಿಬಿಟ್ಟು ನೀವು ಬ್ಲೆಂಡ್ ಮಾಡಿದ್ರೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಸೊ ಇದನ್ನು ನೀವು ನೋಟ್ ಮಾಡ್ಕೋಬೋದು. ಸೊ ನೆಕ್ಸ್ಟು ಬಂದುಬಿಟ್ಟು ಕನ್ಸೀಲರ್. ಸೊ ನಾನು ಯೂಸ್ ಮಾಡ್ತಾ ಇರೋವಂಥ ಕನ್ಸೀಲರ್ ಬಂದುಬಿಟ್ಟು ಮೇಬ್ಲಿನ್ ನ್ಯೂಯಾರ್ಕ್ ಅವ್ರದ್ದು ಇನ್ಸ್ಟೆಂಟ್ ಏಜ್ ರಿವೈಂಡ್ ಅನ್ನೋವಂಥ ಒಂದು ಕನ್ಸೀಲರ್ ಮೇಬ್ಲಿನ್ ಅವ್ರದ್ದು. ನೀವು ಯಾವಾಗಲೂ ಕನ್ಸೀಲರ್ ಯೂಸ್ ಮಾಡಬೇಕಾದ್ರೆ ನಿಮ್ಮ ಸ್ಕಿನ್ ಟೋನಿಂದ ಒಂದು ಲೆವೆಲ್ ಜಾಸ್ತಿದು ತೊಗೋಬೇಕಾಗುತ್ತೆ. ನಿಮ್ಮ ಸ್ಕಿನ್ ಟೋನ್ಗಿಂತ ಒಂದು ಲೆವೆಲ್ ಜಾಸ್ತಿ. ಬಿಕಾಸ್ ನೀವು ಅದು ನಿಮ್ಮ ಡಾರ್ಕ್ ಸರ್ಕಲ್ಸ್ನ ಕನ್ಸೀಲ್ ಮಾಡೋಕ್ಕೆ, ಸ್ವಲ್ಪ ಇರೋ ಸ್ಕಾರ್ ಕನ್ಸೀಲ್ ಮಾಡೋಕ್ಕೆ ಯೂಸ್ ಮಾಡೋದ್ರಿಂದ ಒಂದು ಶೇಡ್ ಜಾಸ್ತಿ ತೊಗೊಂಡ್ರೆ ಅದು ಚೆನ್ನಾಗಿ ನಿಮ್ಮ ಸ್ಕಿನ್ಗೆ ಸೂಟ್ ಆಗುತ್ತೆ. ಸೊ ಕನ್ಸೀಲರ್ ಬಂದುಬಿಟ್ಟು ನೀವು ಎಲ್ಲೆಲ್ಲಿ ಯೂಸ್ ಮಾಡ್ಕೋಬೋದು ಅಂದರೆ, ನಿಮಗೆ ಡಾರ್ಕ್ ಸರ್ಕಲ್ ಮತ್ತು ಮುಖದಲ್ಲಿ ಏನಾದರೂ ಸಣ್ಣ ಪುಟ್ಟ ಕಲೆಗಳು ಆ ಥರ ಏನಾದರೂ ಅದನ್ನೆಲ್ಲ ಕನ್ಸೀಲ್ ಮಾಡಬೇಕು ಅಂತ ಇದ್ದರೆ, ಅದನ್ನೆಲ್ಲ ಇರೇಸ್ ಮಾಡಬೇಕು ಅಂತಿದ್ರೆ ಅಲ್ಲೆಲ್ಲ ಆ ಜಾಗಕ್ಕೆಲ್ಲ ನೀವು ಕನ್ಸೀಲರ್ ಹಾಕ್ಬೋದು. ನಾನು ಬಂದುಬಿಟ್ಟು ಇವಾಗ ಸದ್ಯಕ್ಕೆ ಜಸ್ಟ್ ಕಣ್ಣಿನ ಕೆಳಗಡೆ ಮತ್ತು ಒಂದು ಸ್ವಲ್ಪ ಇಲ್ಲಿ ಈ ಜಾಗಕ್ಕೆ ಒಂದು ಸ್ವಲ್ಪ ಹಾಕ್ತೀನಿ ಅಷ್ಟೇ. ಆ್ಯಂಡ್ ಒಂದು ಸ್ವಲ್ಪ ಫೋರ್ಹೆಡ್ ಮೇಲೆ, ಬಿಕಾಸ್ ಬೇರೆ ಏನು ನನಗೆ ಅಷ್ಟು ಕಲೆಗಳು ಆ ಥರ ಏನೂ ಇಲ್ಲ ಮುಖದಲ್ಲಿ. ಸೊ ನಾನು ಜಾಸ್ತಿ ಏನು ಹಾಕಕ್ಕೆ ಹೋಗೋದಿಲ್ಲ. ಸೊ ನೆಕ್ಸ್ಟು ಬಂದುಬಿಟ್ಟು ನಾನು ಯೂಸ್ ಮಾಡ್ತಾ ಇರೋದು ಲ್ಯಾಕ್ಮೆ 925 ಪೌಡರ್ ಫೌಂಡೇಶನ್. ಅದು ಈ ಫೌಂಡೇಶನ್ ಮತ್ತು ಕನ್ಸೀಲರ್ ಹಾಕಾದ್ಮೇಲೆ ಒಂದು ಸ್ವಲ್ಪ ಚಿಪ್ ಅಂಟಂತ ಒಂದು ಸ್ವಲ್ಪ ಫೀಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಸರಿ ಮಾಡೋಕ್ಕೆ 925 ಇದು ಹಾಕ್ತಾಯಿದ್ದೀನಿ. ನೆಕ್ಸ್ಟು ಬಂದುಬಿಟ್ಟು ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಬ್ಲಷ್ ಮತ್ತು ಕಾಂಟೋರ್ ಆ್ಯಂಡ್ ಹೈಲೈಟ್. ನಾನು ಮತ್ತೆ ಇಲ್ಲಿ ಯೂಸ್ ಮಾಡ್ತಾ ಇರೋದು ಕವರ್ಗರ್ಲ್ ಬ್ರ್ಯಾಂಡೇ. ಸೊ ಇವಾಗ ಸದ್ಯಕ್ಕೆ ಬ್ಲಷ್ಗೆ ನಾನು ಫುಲ್ ಇಲ್ಲಿ ಚೀಸ್ಗೆ ಪೂರ್ತಿ ಹಾಕಿಬಿಡ್ತಾರೆ. ಬಟ್ ನಾನು ಅಷ್ಟೊಂದೆಲ್ಲ ಮಾಡೋಕ್ಕೆ ಹೋಗಲ್ಲ. ಜಸ್ಟ್ ಈ ಬ್ರಷ್ದು ಟಿಪ್ಪಲ್ಲಿ ಒಂದು ಸ್ವಲ್ಪ ಹಿಂಗೆ ತೊಗೊಂಬಿಟ್ಟು, ತುಂಬ ಪಿಂಕಿಶ್ ಆಗುತ್ತೆ ಇಲ್ಲಾಂದರೆ ಅದು ಸ್ವಲ್ಪನೇ ಇಷ್ಟು ತೊಗೊಂಬಿಟ್ಟು ಅದನ್ನು ಇಲ್ಲಿಗೆ ಎಂಡ್ ಆಫ್ ದ ಚೀಕ್ ಬೋನಿಂದ ಹೀಗೆ ತೊಗೊಂಬಿಟ್ಟು ಒಂದು ಸ್ವಲ್ಪ ಇಲ್ಲಿಗೆ ಸೈಡಿಂದ ತೊಗೊಂಡು ಈ ಮಿಡ್ಲ್ ತನಕ ಬರ್ತೀನಿ ಅಷ್ಟೇ. ನೆಕ್ಸ್ಟು ಬಂದುಬಿಟ್ಟು ಹೈಲೈಟರ್ ಬಂದುಬಿಟ್ಟು ನಾವು ಯಾವ ಜಾಗಕ್ಕೆ ಲೈಟ್ ಬೀಳುತ್ತೆ ನಮ್ಮ ಮುಖಕ್ಕೆ, ಇವಾಗ ಎಲ್ಲರೂ ಹೊರಗಡೆ ಲೈಟಲ್ಲಿದ್ದಾಗ ನಾವು ನಮ್ಮದು ಮೇಯ್ನಾಗಿ ಒಂದು ನೋಸ್ ಬ್ರಿಡ್ಜ್ಗೆ, ಆಮೇಲೆ ಒಂದು ಸ್ವಲ್ಪ ಇಲ್ಲಿ ಚೀಕ್ಸ್ ಬೋನ್ ಮೇಲ್ಗಡೆ, ಆ್ಯಂಡ್ ಆಲ್ಸೋ ಇಲ್ಲಿ ಚಿನ್ನಿಗೆ ಒಂದು ಸ್ವಲ್ಪ, ಆ್ಯಂಡ್ ಹಾಗೆ ಒಂದು ಸ್ವಲ್ಪ ಇಲ್ಲಿಗೂ ಹಾಕ್ತಾರೆ, ಐಬ್ರೋಸ್ ಮೇಲೆ ಕೆಳಗಡೆಗೂ ಒಂದು ಸ್ವಲ್ಪ ಹೈಲೈಟರ್ ಹಾಕ್ತಾರೆ. ಸೊ ಎಲ್ಲೆಲ್ಲಿ ಲೈಟ್ಸ್ ಫೋಕಸ್ ಆಗುತ್ತೆ ನಮ್ಮ ಮುಖದಲ್ಲಿ ಅಲ್ಲಿಗೆಲ್ಲ ಹೈಲೈಟರ್ ಹಾಕಬೇಕಾಗುತ್ತೆ. ಸೊ ನೆಕ್ಸ್ಟು ನಾನು ಐ ಮೇಕಪ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಬಂದುಬಿಟ್ಟು ಮತ್ತೆ ನಾನು ಕವರ್ಗರ್ಲ್ದೆ ಐ ಶ್ಯಾಡೋ ಪ್ಯಾಲೆಟ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನಿಲ್ಲಿ ಯೂಸ್ ಮಾಡಿದ್ದು ELF ಅನ್ನೋವಂಥ ಒಂದು ಬ್ರ್ಯಾಂಡು ಐಲೈನರ್. ಸೊ ಅಟ್ ದ ಎಂಡ್ ಲಾಸ್ಟ್ ಐ ಮೇಕಪ್ಪಲ್ಲಿ ನಾನು ಮತ್ತೆ ELF ಬ್ರ್ಯಾಂಡು ವಾಟರ್ ಪ್ರೂಫ್ ಐ ಮಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ನಾನು ಫೇಕ್ ಲ್ಯಾಶಸ್ದೆಲ್ಲ ಅಷ್ಟು ದೊಡ್ಡ ಫ್ಯಾನ್ ಅಲ್ಲ, ಸೊ ನಾನು ಅದನ್ನೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ. ಸೊ ಜಸ್ಟ್ ಮಸ್ಕರ. ಲಿಪ್ಸ್ಟಿಕ್ ಹಾಕೋ ಮುಂಚೆ ನಾನು ಒಂದು ಲಿಪ್ ಬಾಮ್ ಯೂಸ್ ಮಾಡ್ತೀನಿ. ಫಸ್ಟು ಅದ್ರ ಮೇಲೆ ಅಂದರೆ ಲಿಪ್ಸ್ನ ಒಂದು ಸ್ವಲ್ಪ ಮಾಯ್ಶ್ಚರೈಸ್ ಮಾಡ್ಕೊಂಬಿಟ್ಟು ಆಮೇಲೆ ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ.
ದಿಸ್ ಈಸ್ ದ ಎಂಡ್ ರಿಸಲ್ಟ್. ಆ್ಯಂಡ್ ಸಲ್ವಾರ್ ಹಾಕಿರೋದ್ರಿಂದ, ಕುರ್ತಾ ಹಾಕಿರೋದ್ರಿಂದ ಒಂದು ಬಿಂದಿನೂ ಇಟ್ಕೊಂಡಿದ್ದೀನಿ. ನನಗೆ ಯಾರೋ ಅವತ್ತು ಕಮೆಂಟ್ ಮಾಡಿದ್ರಿ ಬಿಂದಿ ಇಟ್ಕೊಳ್ಳಿ ನೀವು ಅಂತ. ಸೊ ಇವತ್ತು ಇಟ್ಕೊಂಡಿದ್ದೀನಿ ಇಂಡಿಯನ್ ವೇರ್ ಹಾಕಿರೋದ್ರಿಂದ. ಆ್ಯಂಡ್ ಐ ಹ್ಯಾವ್ ಆಲ್ಸೋ ಮ್ಯಾಚ್ಡ್ ಇಟ್ ವಿತ್ ಒಂದು ಇಯರಿಂಗ್ಸ್ ಮ್ಯಾಚ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಸೊ ದಿಸ್ ಇಸ್ ದ ಫೈನಲ್ ಲುಕ್. ಸೊ ಐ ಹೋಪ್ ನಿಮಗಿದ್ದು ನಾನು ಮಾಡಿರೋವಂಥ ಈ ಒಂದು ಮೇಕಪ್ ಲುಕ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ನಾನೇನು ಮೇಕಪ್ ಆರ್ಟಿಸ್ಟ್ ಅಲ್ಲ, ನಾನು ನಿಮ್ಮ ಥರನೇ ಒಬ್ಬಳು ನಾರ್ಮಲ್ ಹುಡುಗಿ. ಸೊ ನಾನು ಯಾವ ಥರ ಮಾಡ್ಕೊತೀನಿ ಅಂತ ಅಷ್ಟೇ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ಸೊ ಇಷ್ಟ ಆಗಿದೆ ಕಮೆಂಟ್ ಮಾಡಿ ಹೇಳಿ, ಇಷ್ಟ ಆಗಿಲ್ಲ ಅಂದರೂ ಕಮೆಂಟ್ ಮಾಡಿ ಹೇಳಿ. ಸೊ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಬೇಗ ಆಗುವಂಥದ್ದು ಫ್ರೈಡ್ ರೈಸ್ ಜೊತೆಗೆ ಒಂದು ಸ್ವಲ್ಪ ಕೆಚಪ್ ಹಾಕೊಂಡಿದ್ರೆ ಟೇಸ್ಟಿ ಆಗಿರುತ್ತೆ ಅಲ್ಲ ರೇ? ಕೆಚಪ್ ಇರೋದ್ರಿಂದ ಅವ್ನಿಗೂ ಇದು ಇಷ್ಟ ಆಗುತ್ತೆ ಅಲ್ವಾ? ಸೊ ನಾವಿಲ್ಲಿ ಸದ್ಯಕ್ಕೆ ಇವಾಗ ಮಾಲಲ್ಲಿ ಬಂದುಬಿಟ್ಟು ಶಾಪಿಂಗ್ ಮಾಡ್ತಾ ಇದ್ದೀವಿ. ಜಾಕೆಟ್ಗೆ ಒಂದು ಸ್ವಲ್ಪ ಫಾಲ್ ಸೀಸನ್ಗೆ ಒಂದು ಜಾಕೆಟ್ ಬೇಕಾಗುತ್ತೆ. ಅಂದರೆ ವಿಂಟರ್ಗೆ ಹೆವಿ ಜಾಕೆಟ್ ಬೇಕು. ಅದನ್ನು ಇವಾಗ ಫಾಲ್ ಸೀಸನಲ್ಲಿ ಹಾಕೋಕ್ಕಾಗೋದಿಲ್ಲ. ಮಿಡ್ಲಲ್ಲಿ ಒಂದು ಮಿಡಲ್ ಲೆವೆಲ್ ಜಾಕೆಟ್ ಬೇಕಾಗುತ್ತೆ. ಸೊ ಅದನ್ನು ಇವತ್ತು ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ಆದರೆ ಅವನಿಗಿಲ್ಲ, ಅವನ ಹತ್ರ ಜಾಕೆಟ್ ಸುಮಾರಿದೆ. ಸೊ ಹಾಗಾಗಿ ಅವನಿಗೆ ನಾವು ಇವತ್ತು ಜಾಕೆಟ್ ತೊಗೊತಾ ಇಲ್ಲ, ಸದ್ಯಕ್ಕೆ ನಾವು ತೊಗೊತಾ ಇದ್ದೀವಿ. ಹಾಂ, ಸೊ ಟ್ರಯಲ್ ಮಾಡಿ ನೋಡ್ತಾ ಇದ್ದೀವಿ. ಇವಾಗ ವಿಂಟರ್ ಸ್ಟಾರ್ಟ್ ಆಗ್ತಿರೋ ಹಂಗೆ ಫಾಲ್ ಸೀಸನ್ನಲ್ಲಿ ಇಲ್ಲೆಲ್ಲ ಮಾಲ್ಗಳಲ್ಲಿ ಆಲ್ಮೋಸ್ಟ್ ವಿಂಟರ್ ಜಾಕೆಟ್ಸ್ಗಳು, ವಿಂಟರ್ ಬಟ್ಟೆಗಳೇ ಜಾಸ್ತಿ ಇರುತ್ತೆ. ಸೊ ತುಂಬ ಚಾಯ್ಸ್ ಇರುತ್ತೆ ನಮಗೆ ಜಾಕೆಟ್ಸ್ಗಳಿಗೆಲ್ಲ ನೋಡೋಕ್ಕೆ. ಸೊ ಅವರು ಒಂದು ಸ್ವಲ್ಪ ಕನ್ಫ್ಯೂಸ್ ಆಗಿ ಇವಾಗ ಯಾವ ತೊಗೊಳ್ಳೋದು ಅಂತ ಗೊತ್ತಾಗ್ತಾ ಇಲ್ಲ, ನೋಡ್ತಾ ಇದ್ದಾರೆ ಅಲ್ಲ ರೀ? ಬೇಡ ಅಂತ ಹೇಳಿನೂ ಒಂದು ಜಾಕೆಟ್ ತಗೊಂಡೆ ಅಲ್ಲ ರೇಂಜ್? ಜಾಕೆಟ್ ತಗೊಂಡೆ ಅಲ್ಲ ಒಂದು ಬೇಡ ಅಂತ. ಚೆನ್ನಾಗಿದೆಯಾ? ಯೆಲ್ಲೋ ಕಲರ್ ಜಾಕೆಟು. ಸೊ ಮಧ್ಯಾಹ್ನದ ಊಟ ಆಗಿ ಶಾಪಿಂಗ್ ಮುಗಿಸ್ಕೊಂಡು ಇವಾಗ ಗಂಟೆ 6 ಆಗಿದೆ, ಆಲ್ಮೋಸ್ಟ್ 6 ಗಂಟೆ ಆಯಿತು ಸಂಜೆ. ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ರೇಯನ್ಸ್ಗೆ ಫುಲ್ ಸುಸ್ತಾಯ್ತಂತೆ ಅಲ್ಲ ರೇಯನ್ಸ್? ಬೆವರು ಬರ್ತಾ ಇದೆಯಂತೆ. ಸೊ ಸದ್ಯಕ್ಕೆ ನಾವಿವಾಗ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡೋಣ. ಮತ್ತೆ ನಾವು ನಾಳೆ ಎಲ್ಗೋ ಒಂದು ಕಡೆ ಹೋಗ್ತಾ ಇದ್ದೀವಿ, ಅದನ್ನು ನಿಮ್ಮ ಜೊತೆ ಆಮೇಲೆ ಶೇರ್ ಮಾಡ್ತೀವಿ ಅಂತ ಹೇಳ್ತಾ ಸದ್ಯಕ್ಕೆ ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ಹೇಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟಾಟಾ ಬಾಯ್ ಬಾಯ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟಾಟಾ ಬಾಯ್ ಬಾಯ್.